ನಮಸ್ಕಾರ ಸ್ನೇಹಿತರೆ, ಭಕ್ತಿಭಾವ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ವಚನ ಶ್ರೀದೇವಿ ಮಹಾತ್ಮೆಯ 10ನೇ ಅಧ್ಯಾಯದ ಮುಂದುವರಿಕೆ. ದೇವಿಯ ಮಾತಿಗೆ ಸುಗ್ರೀವನು, ದೇವಿ, ಶುಂಭ ನಿಶುಂಭರೆಂಬ ಅಸುರರು ಇಂದಿಗೂ 3 ಲೋಕದ ಅರಸುಗಳಾಗಿದ್ದಾರೆ. ಅವರ ದೂತನಾದ ಸುಗ್ರೀವ ನಾನು. ಈ ಶುಂಭನ ಶೌರ್ಯಕ್ಕೆ 1000 ಮುಖದ ಆದಿಶೇಷನ ಶೌರ್ಯವೂ ಸಮವಾದುದಲ್ಲ. ಅವನು ಯಜ್ಞದ ಆಹುತಿಗಳನ್ನು ತೆಗೆದುಕೊಂಡನು, ದೇವತೆಗಳನ್ನು ಹೊಡೆದಟ್ಟಿ ಸಮಸ್ತ ಲೋಕಗಳಿಗೂ ರಾಜನಾಗಿದ್ದಾನೆ. ದೇವತೆಗಳು ದುಃಖದಿಂದ ಅಜ್ಞಾತವಾಸ ಮಾಡುತ್ತಿದ್ದಾರೆ. ಈ ಜಗತ್ತೆಲ್ಲ ನಡೆಯುತ್ತಿರುವುದು ಶುಂಭನ ಆಜ್ಞೆಯಿಂದಲೇ. ಅವನೇ ಸೂರ್ಯನಾಗಿ ಬೆಳಗುತ್ತಿದ್ದಾನೆ, ಗಾಳಿಯಾಗಿ ವಿಹರಿಸುತ್ತಿದ್ದಾನೆ, ಈ ಪ್ರಪಂಚದಲ್ಲಿ ಅಗ್ನಿಯಾಗಿ ಪ್ರಜ್ವಲಿಸುತ್ತಿದ್ದಾನೆ. ಶಿವನು ಜಡೆಯಲ್ಲಿ ಧರಿಸಿರುವ ಚಂದ್ರನಾಗಿ ಎಲ್ಲ ಕಡೆ ಬೆಳದಿಂಗಳುಗಳು ಹರಡುತ್ತಾ ನವಗ್ರಹಗಳೇ ತಾನಾಗಿ ಈ ಜಗತ್ತನ್ನು ನಡೆಸುತ್ತಿದ್ದಾನೆ. ಎಲ್ಲದರ ಅಧಿಕಾರಗಳನ್ನು ವಶಪಡಿಸಿಕೊಂಡು ಸ್ವರ್ಗದ ಇಂದ್ರನನ್ನೇ ಸಿಂಹಾಸನದಲ್ಲಿ ನೂಕಿ ಸ್ವರ್ಗದ ರಾಜನಾಗಿದ್ದಾನೆ. ಅವರವರ ಕರ್ಮ ಯಾರೇನು ಮಾಡಿಯಾರು ಶುಂಭನಿಗೆ ಸರ್ವ ಸಂಪತ್ತೂ ಸೇರಿ ಅವನ ವೈಭವವನ್ನು ವರ್ಣಿಸಲಾರೆ. ಈ 3 ಲೋಕಗಳ ರತ್ನಗಳು ನಮ್ಮಲ್ಲಿ ಬಂದು ಸೇರಿವೆ. ಇಂದ್ರನ ಗಜರತ್ನವೆನಿಸಿದ ಐರಾವತ, ಕ್ಷೀರ ಸಮುದ್ರದಲ್ಲಿ ಹುಟ್ಟಿದ ವಾರುಣಿ, ಉಚ್ಚೈಶ್ರವವು ನಮಗೆ ಸೇರಿದೆ. ಅವನು ರತ್ನಮಾಲೆಯಂತೆ ಇದ್ದಾನೆ. ಆ ರತ್ನಮಾಲೆಯಲ್ಲಿ ನಿಶುಂಭನು ನವರತ್ನದಂತಿದ್ದಾನೆ. ಅವನೇ ಶುಂಭನ ತಮ್ಮ. ಅಸಂಖ್ಯಾತ ಆಯುಧಗಳಲ್ಲಿ ಇಂದ್ರನ ವಜ್ರಾಯುಧವೇ ಶ್ರೇಷ್ಠವಾದದ್ದು. ಅದೇ ನಮ್ಮಲ್ಲಿದೆ. ಹೆಚ್ಚೇಕೆ ಹೇಳಲಿ? ದೇವತೆಗಳಲ್ಲಿದ್ದ ರತ್ನಗಳು, ಗಂಧರ್ವರ ಅಮೂಲ್ಯ ರತ್ನಗಳು ನಮಗೆ ಸೇರಿವೆ. ಆದರೆ ಸ್ತ್ರೀರತ್ನವಾದ ನೀನು ಮಾತ್ರ ನಮ್ಮಲ್ಲಿಲ್ಲವಾಗಿರುವೆ. ಆದ್ದರಿಂದ ಅಮೂಲ್ಯ ರತ್ನಗಳಿಗೆ ಒಡೆಯನಾಗಿರುವ ಶುಂಭನಿಗೆ ಆ ಎಲ್ಲ ರತ್ನಗಳಿಗೂ ಶ್ರೇಷ್ಠಳಾಗಿರುವ ನೀನು ದೊರಕಿದರೆ ಸರ್ವ ಐಶ್ವರ್ಯವೆಲ್ಲವೂ ನಿನ್ನದಾಗಿ ನೀನು ಅಸಂಖ್ಯಾತ ಸಾಲು ಸಾಲು ಛತ್ರಗಳ ಸೇವೆಯ ಭಾಗ್ಯಕ್ಕೆ ಅರ್ಹಳಾಗುವೆ. ಶುಂಭನ ಕೈ ಹಿಡಿ, ನಿನ್ನ ಕೈಸಿರಿಯಿಂದ ತುಂಬುತ್ತದೆ. ಈಗ ಯಾವ ಯೋಚನೆಯನ್ನು ಮಾಡದೆ ನನ್ನೊಡನೆ ನಡೆ. ನಿನಗೂ ಶುಂಭನಿಗೂ ಕ್ಷೀರದಲ್ಲಿ ಸಕ್ಕರೆ ಬೆರೆಸಿದಂತೆ ಮಧುರವಾದ ಸಂಬಂಧವಾಗುತ್ತದೆ. ಅವನೇ ನನ್ನನ್ನು ಕಳುಹಿಸಿದ್ದಾನೆ, ಬೇಗನೆ ಕರೆದು ತರಲು ಆಜ್ಞೆ ಮಾಡಿದ್ದಾನೆ. ನಾನು ನಿನ್ನ ಆಗಿದ್ದೇನೆ ಎಂದನು. ಸುಗ್ರೀವನ ಮಾತುಗಳನ್ನು ಕೇಳಿ ಯೋಗಿಗಳ ದಾತಾರಿಯಾದ ಪರದೇವಿಯು ನಸುನಗುತ್ತಾ, ನೀನು ನುಡಿದ ಮಾತು ನಿಜ. ಶುಂಭ ನಿಶುಂಭರೇ ಈ 3 ಲೋಕಕ್ಕೆ ಒಡೆಯರಾಗಿದ್ದಾರೆ. ಅದು ಸುಳ್ಳಲ್ಲ. ಮತ್ತೆ ನನಗಂತೂ ಪ್ರಾರಬ್ಧ ಹೊಂದಿದೆ, ಅದು ಬಿಡಲೊಲ್ಲದು. ಏನು ಮಾಡಲಿ? ನಾನು ಅಲ್ಪ ಬುದ್ಧಿಯಿಂದ ಮಾಡಿಕೊಂಡಿರುವ ಶಪಥಕ್ಕೆ ನಿನ್ನ ಜೊತೆ ಬಂದೆನಾದರೆ ಭಂಗ ಬರುವುದು. ಶುಂಭನನ್ನು ಪಡೆದು ಸುಖಿಸುವ ಭಾಗ್ಯ ನನಗಿಲ್ಲ. ನಾನು ಬಹಳ ಅದೃಷ್ಟ ಈಣಲಾದವಳು. ಯಾರು ನನ್ನನ್ನು ಯುದ್ಧದಲ್ಲಿ ಹೋರಾಡಿ ಜಯಿಸುವರು ಅವರೇ ನನ್ನ ಪತಿ. ಇಂದಿನವರೆಗೆ ರಣದಲ್ಲಿ ನನ್ನನ್ನು ಜಯಿಸಿದವರು ಯಾರೂ ಇಲ್ಲ. ಇನ್ನು ನನ್ನ ಅದೃಷ್ಟಕ್ಕೆ ಶುಂಭ ನನ್ನನ್ನು ಜಯಿಸುವನೋ ಇಲ್ಲವೋ ಗೊತ್ತಿಲ್ಲ. ನನಗೆ ಪತಿ ಸುಖವು ಭಾಗ್ಯದಲ್ಲಿ ಬರೆದಿದ್ದರೆ ಶುಂಭನು ನನ್ನನ್ನು ಜಯಿಸುತ್ತಾನೆ, ಇಲ್ಲದಿದ್ದರೆ ಇಲ್ಲ. ನನ್ನ ಹಣೆ ಬರಹ ಇದ್ದಂತೆ ಆಗುವುದು. ನೀನು ನಡೆ. ನೀನು ನಿನ್ನ ಹಿತಚಿಂತಕನೆಂಬುದರಲ್ಲಿ ಅನುಮಾನವೇ ಇಲ್ಲ. ನಡೆ, ಹೋಗಿ ಶುಂಭ ನಿಶುಂಭರನ್ನು ಬೇಗ ಕರೆದುಕೊಂಡು ಬಾ. ಆಮೇಲೆ ನನಗೂ ಶುಂಭನಿಗೂ ಮದುವೆಯನ್ನು ಮಾಡುವಂತೆ ಎಂದಳು. ದೇವಿಯ ಮಾತುಗಳನ್ನು ಕೇಳಿ ದೂತನು ಕೋಪದಿಂದ, ಶುಂಭನು 3 ಲೋಕಗಳ ಅರಸ, ನಿಶುಂಭನು ಮಹಾವೀರ, ಎಲ್ಲ ರಾಜರನ್ನು ಗೆದ್ದು ಅರಸರಾದ ಅವರು ನೀನು ಕರೆದಾಕ್ಷಣ ನೀನೆಲ್ಲಿರುವಗೆ ಬರುವರೇ? ನೀನೆಲ್ಲಿ? ಧೀರ ಶುಂಭನೆಲ್ಲಿ? ನಿನಗೂ ಅವನಿಗೂ ಎಷ್ಟು ಅಂತರವಿದೆ? ಅವನೊಡನೆ ನೀನು ಯುದ್ಧ ಮಾಡುವೆ ಎಂದರೆ ಅದು ಹಾಸ್ಯವಾದೀತು. ಸಮಸ್ತ ದೇವತೆಗಳನ್ನು ಜಯಿಸಿದವನೊಡನೆ ನೀನು ಯುದ್ಧ ಮಾಡುವೆಯಾ? ಶುಂಭನೊಬ್ಬನೇ ಈ ಜಗತ್ತಿಗೆಲ್ಲ ವೀರನಾಗಿದ್ದಾನೆ. ಅವನ ಮುಂದೆ ನೀನು ನಿಲ್ಲುವುದು ಆಗುವುದೇ? ಹೆಡ್ಡತನವನ್ನು ಬಿಡು, ಸರ್ವಸ್ವವು ನಿನ್ನದಾಗುತ್ತದೆ. ನೀನು ಒಳ್ಳೆಯ ಮಾತಿನಿಂದ ಬರದಿದ್ದರೆ ಮುಂದಲೆಯನ್ನು ಹಿಡಿದು ಎಳೆದುಕೊಂಡು ಹೋಗುವೆನು. ಮಾನವನ್ನ ಕಳೆದುಕೊಂಡು ಬರುವುದಕ್ಕಿಂತ ಮಾನವಾಗಿ ಬಾ ಎಂದನು. ದೇವಿಯು ಅವನ ಮಾತುಗಳಿಗೆ ಏನು ಮಾಡಲಿ? ಇದು ನನ್ನ ಪ್ರಾರಬ್ಧ ಕರ್ಮ. ಹೋಗಿ ಶುಂಭ ನಿಶುಂಭರನ್ನು ಕರೆದುತ್ತಾ ನನಗಾಗಿ ಈ ಒಂದು ಕೆಲಸವನ್ನು ಮಾಡು, ನಡೆ ಎಂದಳು. ದೂತನು ತನ್ನ ಮಾತಿಗೆ ಒಪ್ಪದ ದೇವಿಯ ಲಕ್ಷಣವನ್ನರಿತು ಅಲ್ಲಿಂದ ಹೊರಟನು. ದೇವಿಯು ರಾಕ್ಷಸರ ನಿರೀಕ್ಷೆಯನ್ನು ಮಾಡುತ್ತಾ ಶುಂಭನನ್ನು ಕೆಡಹಿಕೊಂಡು ಈಗಲೇ ದೇವತೆಗಳ ಚಿಂತೆಯನ್ನು ಪರಿಹರಿಸುವೆನೆಂದು ನಿರ್ಧರಿಸಿ ಚಿದಾನಂದಾತ್ಮ ಗುರುವವರನ್ನ ನೆನೆದಳು. ದೂತ ಸಂವಾದವದು ಎಂಬ 10ನೇ ಅಧ್ಯಾಯವು ಮುಗಿದುದು.